ಕಳೆದ ವಾರ ಸಾಲಿಗ್ರಾಮ ದೇವಳದ ಅನ್ನದಾನಕ್ಕೆ ಭಿಕ್ಷಾಟನೆ ಮಾಡಿ ಸಂಗ್ರಹಿಸಿದ್ದ 1 ಲಕ್ಷ ರೂಪಾಯಿ ನೀಡಿದ್ದ ಅಜ್ಜಿ ಮಂಗಳವಾರ ಶ್ರೀ ಗುರುನರಸಿಂಹ ಸನ್ನಿಧಿಯಲ್ಲಿ ಪೊಳಲಿಯ ನಾಗೇಶ ಗುರುಸ್ವಾಮಿ ನೇತೃತ್ವದಲ್ಲಿ ಇರುಮುಡಿ ಕಟ್ಟಿ ಅನ್ನದಾನ ಪೂರೈಸಿ ಶಬರಿಮಲೆ ಯಾತ್ರೆಗೆ ಹೊರಟಿದ್ದಾರೆ. ಸಾಲಿಗ್ರಾಮ ಶ್ರೀ ಗುರುನರಸಿಂಹ ದೇವಳದ ಅಧ್ಯಕ್ಷ ಕೆ ಅನಂತಪದ್ಮನಾಭ ಬೈತಾಳ್ ಹಾಗೂ ಮಯ್ಯ ಟಿಫಿನ್ ಮಾಲೀಕ ರಾಘವೇಂದ್ರ ಮಯ್ಯ ಸಮ್ಮುಖದಲ್ಲಿ ಅಶ್ವತ್ಥಮ್ಮ ಇರುಮುಡಿ ಕಟ್ಟುವ ಕಾರ್ಯ ನಡೆಸಿದರು. ಕಳೆದ 26 ವರ್ಷಗಳಿಂದ ವಿವಿಧ ಕ್ಷೇತ್ರಗಳಿಗೆ ದಾನಗೈದು ಶಬರಿಮಲೆ ಯಾತ್ರೆ ಕೈಗೊಂಡಿದ್ದು, ಅದರಂತೆ ತಾನು ಭಿಕ್ಷಾಟನೆ ಮಾಡಿ ಸಂಗ್ರಹಿಸಿದ ಹಣವನ್ನು ಉಡುಪಿ, ದಕ್ಷಿಣ ಕನ್ನಡ ಸೇರಿದಂತೆ ಹೊರರಾಜ್ಯ ಕೇರಳದ ಅಯ್ಯಪ್ಪನ ಸನ್ನಿಧಾನಕ್ಕೂ ಲಕ್ಷಾಂತರ ರೂಪಾಯಿ ನೀಡಿ ಮನೆ ಮಾತಾಗಿರುವ ಅಶ್ವತ್ಥಮ್ಮ ಇದೀಗ ಈ ಬಾರಿ ಸಾಲಿಗ್ರಾಮ ಕ್ಷೇತ್ರದಿಂದ ಯಾತ್ರೆಗೆ ಹೊರಟಿರುವುದು ವಿಶೇಷವಾಗಿದೆ. ಅಶ್ವತ್ಥಮ್ಮ ಶಬರಿಮಲೆ ಹೊರಡುವ ವಿಚಾರ ಗಮನಿಸಿದ ಸ್ಥಳೀಯ ಅಯ್ಯಪ್ಪ ಭಕ್ತಾದಿಗಳು ಇನ್ನಿತರರು ಅಜ್ಜಿಯ ಪಾದಕ್ಕಿರಗಿ ಆಶೀರ್ವಾದ ಪಡೆದು ಅಜ್ಜಿಯ ಹರಕೆಯಂತೆ ಶ್ರೀ ಕ್ಷೇತ್ರ ಅನ್ನದಾನದಲ್ಲಿ ಪಾಲ್ಗೊಂಡು ಸಂತುಷ್ಟರಾದರು. ಸಲಿಸಲು ನಾವು ಶಬರಿಯ ಯಾತ್ರೆಯ ಮಾಡೋಣ, ದೇವನ ಗಿರಿಯರು ಹತ್ತೋಣ. ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ, ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ. ಕಾರ್ತಿಗೆ ಮಾಸದಿ ಮಾಲಯ ಧರಿಸಿ ಶ್ರದ್ಧೆಯಿಂದ ನಾವು ಗಮನ ಮಾಡಿ ಪಾರ್ಥಸಾರಥಿಯ ಕಾಣಲೆಂದು ತಿಳಿದು ಭಕ್ತಿ ಭಾವದಿ ಪಾವನ ಸ್ವಾಮಿ ನಮನವ ಸಲ್ಲಿಸಿ ನಡೆಯುವೆವು. ಸ್ವಾಮಿ ಇಳಿದ ಕೂಡಲೇ ಪಂಪಯ ತಂಪಣು ಸುರಿದು ಹಿತ ಕೊಡುವ. ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ. ನೋಡ್ಲಿಕ್ಕೆ ನಮ್ಮ ಪೊಳಲಿ ದೇವಸ್ಥಾನಕ್ಕೆ ನಾವು ಮಾಲೆ ಹಾಕೋದಕ್ಕಿಂತ ಮುಂಚೆನೇ ಅವರು ಪೊಳಲಿಗೆ ಬರ್ತಾ ಇದ್ರು. ಆದರೂ ನಮಗೆ ಪರಿಚಯ ಎಲ್ಲ ಇತ್ತು. ಆದರೆ ನಮ್ಮ ಹತ್ರ ಅವರು ಬಂದು ಹೇಳಿದ್ದು ಅದೇ, ನಾನು 1.5 ಲಕ್ಷ ರೂಪಾಯಿ ಖರ್ಚು ಮಾಡಿ ನಮ್ಮ ಪೊಳಲಿ ಅಖಿಲೇಶ್ವರ ದೇವಸ್ಥಾನದ ಅಂತ ಉಂಟು, ಅಲ್ಲಿ ನಾವು ಮಾಲೆ ಹಾಕಿ ಪೂಜೆ ಎಲ್ಲ ಮಾಡೋದು. ಅಲ್ಲಿ ಅವರು ನಾನು ಸಹ ಮಾಲೆ ಹಾಕಿ ನಿಮ್ಮೊಟ್ಟಿಗೆ ಬರ್ತೇನೆ, ಮತ್ತು ನನಗೆ ಅಲ್ಲಿ ಒಂದು ಅನ್ನದಾನ ಮಾಡಬೇಕು, ಅಲ್ಲಿ ಸ್ವಾಮಿ ಅವರಿಗೆಲ್ಲ ಊರವರಿಗೆಲ್ಲ ಊಟ ಕೊಡಬೇಕು ಅಂತ ಹೇಳಿ ಅಲ್ಲಿ 1,500 ಜನಕ್ಕೆ ಅನ್ನದಾನ ಮಾಡಿದ್ದೇವೆ. ಅಲ್ಲಿ 1.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಅಜ್ಜಿಯವರು. ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ ಪೂಜೆ ಎಲ್ಲ ಖರ್ಚು ಎಲ್ಲ ಅವರೇ ಮಾಡಿದ್ದಾರೆ. ಅಲ್ಲಿ 1.5 ಲಕ್ಷ ಖರ್ಚು ಮಾಡಿದ್ದಾರೆ. ಅದರ ನಂತರ ಈ ವರ್ಷ ಪುನಃ ಬಂದಿದ್ದಾರೆ ನಮ್ಮೊಟ್ಟಿಗೆ. ನಮ್ಮ ಊರಲ್ಲಿ ಬಂದು ನೀವು ಒಂದು ಇರುಮುಡಿ ಕಟ್ಟಿ ಕೊಡಬೇಕು ನನಗೆ, ಅಲ್ಲಿಂದ ನಾನು ನಿಮ್ಮೊಟ್ಟಿಗೆ ಬರುವುದಂತ ಹೇಳಿದ್ದಾರೆ. ಅದಕ್ಕೆ ಈ ವರ್ಷ ಇಲ್ಲಿ ಬಂದದ್ದು. ಕೊರೋನಾ ಇಲ್ಲದಿದ್ದರೆ ಈ ವರ್ಷ ಇಲ್ಲಿ ತುಂಬ ಗ್ರ್ಯಾಂಡಲ್ಲಿ ಮಾಡ್ತಿದ್ರು ಅವರು ಪೂಜೆ. ಅದು ಅಂದರೆ ಜನವರಿಯಲ್ಲಿ ಆಗ್ತಿತ್ತು ಪೂಜೆ. ಕೊರೋನಾದ ಇದರಿಂದಾಗಿ ಈಗ ಇದಾದದ್ದು ಅಷ್ಟೇ. ನಾವು ಪೊಳಲಿಯಿಂದ ಬಂದಿದ್ದೇವೆ. ಅಂದರೆ ಇಲ್ಲಿ ಅಜ್ಜಿ ಸ್ವಾಮಿ ಅವರು ಮಾಲೆ ಹಾಕಿದ್ದಾರೆ. ಮಾಲೆ ಹಾಕಿ ಅಂದರೆ ಈ ವರ್ಷ ನಾವು ಮಾಲೆ ಹಾಕುವಂಥ ಸ್ಥಿತಿಯಲ್ಲಿ ಇರಲಿಲ್ಲ, ಕೊರೋನಾ ಹಾಗೆ. ಆದರೆ ಇವರು ಮಾಲೆ ಹಾಕಿದ್ದಾರೆ, ನನಗೆ ಶಬರಿಮಲೆಗೆ ಹೋಗಲೇಬೇಕಂತ. ಹಾಗೆ 60 ವರ್ಷಕ್ಕಿಂತ ಮೇಲ್ಪಟ್ಟವರನ್ನು ಅಲ್ಲಿ ಶಬರಿಮಲೆಗೆ ಬಿಡುವುದಿಲ್ಲ ಈ ವರ್ಷ, ಯಾರನ್ನು ಕೊರೋನಾದಿಂದಾಗಿ. ಮತ್ತು ಎಲ್ಲರಿಗೆ ಹೋಗಲಿಕ್ಕೆ ಈ ವರ್ಷ ಆನ್ಲೈನೆಲ್ಲ ಮಾಡಿದ್ದಾರೆ. ಅಲ್ಲಿ ಹೋಗಲಿಕ್ಕೆ ಕಷ್ಟ ಉಂಟಂತ ಅಜ್ಜಿ ಹತ್ರ ನಾನು ಹೇಳಿದ್ದೇನೆ. ಅದಕ್ಕೆ ಅವರು ಹೇಳಿದ್ದಾರೆ, ನನಗೆ ಅಯ್ಯಪ್ಪನನ್ನು ಪಂದಳದಲ್ಲಿ ಆದರೂ ನನಗೆ ಅಯ್ಯಪ್ಪನನ್ನು ನೋಡಬೇಕು. ಅದಕ್ಕೆ ನಾನು ಹೇಳಿದ್ದೆ, ಹಾಗಾದರೆ ಹೋಗುವ. ಅಂದರೆ ಗ್ಯಾರಂಟಿ ಆಗಿ ಈ ವರ್ಷ ನಾವು ಶಬರಿಮಲೆ ಸನ್ನಿಧಾನಕ್ಕೆ ಹೋಗ್ತೇವೆ ಅಂತ ಧೈರ್ಯ ಕೊಡಲಿಕ್ಕೆ ಅಜ್ಜಿಗೆ ನಾನು ಕೊಡಲಿಲ್ಲ. ಯಾಕೆಂದರೆ ಅಲ್ಲಿ ಬಿಡುವುದು ಕಷ್ಟ, ತುಂಬ ಕಷ್ಟ.